ಇವತ್ತು ವಿಶ್ವ ಮರೆಗುಳಿಗಳ ದಿನ. ತುಂಬ ಆಶ್ಚರ್ಯಕರವಾದ ಹಾಗೂ ಎಲ್ಲರಿಗೂ ಇರುವಂತಹ ಕಾಯಿಲೆ ಮರೆಗುಳಿತನ. ಇದು ಕೆಲವೊಂದು ಸಂದರ್ಭದಲ್ಲಿ ವರವಾಗಿ, ಹಲವು ಸಂದರ್ಭಗಳಲ್ಲಿ ಶಾಪವಾಗಿ ಮನುಷ್ಯರ ಮೆದುಳಿನ ಜೊತೆ ಆಟ ಆಡ್ತಾ ಕೆಟ್ಟ ಖುಷಿ ಪಡೆದುಕೊಳ್ಳುವಂಥದ್ದು ಸತ್ಯ. ಈ ಅರಳು ಮರಳು ಅನ್ನೋದು ಬೇಕಾಗಿದ್ದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳದಂತೆ ಮಾಡಿ, ಬೇಡವಾಗಿರುವುದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿ, ಅಸಾಧ್ಯವಾದ ಸಮಸ್ಯೆಗೆ ದಾರಿ ಮಾಡಿಕೊಡುವ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿಯೇ ಇಂದಿನ ದಿನವನ್ನು ಎಲ್ಲ ಮರೆಗುಳಿಗಳಿಗೆ ಮೀಸಲಾಗಿಡುವುದು. Dr. Ramakrishna Rao and Dr. Sri Kumar Menon, Registrar of Edapaya University, to release that. I want everyone to grace this occasion. I want everyone to be seated inside and to have this occasion to be cherished. It is World Alzheimer's Day and the ಪ್ರಪಂಚದಲ್ಲಿ actually it is 21st ನಿನ್ನೆ World Alzheimer's Day ಅಂತ. ನಾವು World Alzheimer's Month, ಸೆಪ್ಟೆಂಬರ್ is World Alzheimer's Month. ಅದನ್ನು ನಾವು ಪೇಜ್ ಅಂದರೆ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಅಂತ ಮಂಗಳೂರಲ್ಲಿ ಫುಲ್ ಎಲ್ಲ ಆರ್ಗನೈಸೇಷನ್ ಈಗ ಅಂದರೆ ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್ ನಾವು ಫೌಂಡ್ ಮಾಡಿದಂಥದ್ದು, ಮತ್ತು ಸ್ಫೂರ್ತಿ, ವಿಶ್ವಾಸ್ ಟ್ರಸ್ಟ್, ಏಜ್ ಮ್ಯಾಂಗ್ಳೂರ್ ಅಂಥದ್ದು ತುಂಬ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದೆ. ಅದು ಸೇರಿ ಇದು ಪೇಜ್ ಅಂತ ಒಂದು ಆರ್ಗನೈಸೇಷನ್ ಮಾಡಿ ಅದರ ಮುಖಾಂತರ ಈ ಅಲ್ಝೈಮರ್ಸ್ ಅಂದರೆ ಮರವು ರೋಗ, ವಿಚ್ ಇಸ್ ನಮ್ಮ ವಾಜಪೇಯಿ ಅವರು ಪ್ರಧಾನಮಂತ್ರಿ, ಜಾರ್ಜ್ ಫರ್ನಾಂಡಿಸ್ ನಮ್ಮದೇ ದಕ್ಷಿಣ ಕನ್ನಡದವರು ಸಫರಿಂಗ್ ದ್ಯಾಟ್, ಅದು ಅವರು ಭಾಳ ಅದನ್ನು ನೋಡಿಕೊಳ್ಳುವ ರೀತಿ. ಈಗ ಅದಕ್ಕೆ ಮದ್ದು ಬೇರೆ ಇಲ್ಲ ವರ್ಲ್ಡ್ ಓವರ್, ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಡಾಕ್ಟರ್ಸ್. ಇಫ್ ಇಟ್ ಈಸ್ ಎ ಡಾಕ್ಟರ್ಸ್ ಥಿಂಗ್ ಇಟ್ ಈಸ್ ಈಸಿ, ಮದ್ದು ಉಂಟು ಡಾಕ್ಟರ್ ನೋಡ್ತಾರೆ ಅಂತ. ಇದು ನೀವೆಲ್ಲ ಈಗ ಮಾಧ್ಯಮ ಅವರೆಲ್ಲ ಸೇರಿ ಇದನ್ನು ನಾವು ಜನರಿಗೆ ತಲುಪುವಂಥ ಪ್ರಯತ್ನ ಈ ಟೌನ್ ಹಾಲ್ ಪ್ರೋಗ್ರಾಮ್ ಮುಖಾಂತರ ಇದು ಫುಲ್ ಆಗ್ತದೆ ಸರಿ. ಆದರೆ ಇದು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲ ಪ್ರಪಂಚಕ್ಕೆ, ಮಂಗಳೂರು ಟು ಮೇಕ್ ಮ್ಯಾಂಗ್ಳೂರ್ ಡಿಮೆನ್ಷಿಯಾ ಫ್ರೆಂಡ್ಲಿ. ಡಿಮೆನ್ಷಿಯಾ ಅಂದರೆ ಇದೆ ಮರೆಗುಳಿತನ. ಆಮೇಲೆ ಅದರಿಂದ ಈಗ ಅಲ್ಝೈಮರ್ಸ್ ಇದು ನಾನು ಸೋಷಲ್ ವರ್ಕರ್ ವಿಶ್ವಾಸ್ ಟ್ರಸ್ಟ್ ಹೆಲ್ಪ್ಲೈನಲ್ಲಿ ಇದ್ದೇನೆ, ಸೀನಿಯರ್ ಸಿಟಿಜನ್ ಹೆಲ್ಪ್ಲೈನಲ್ಲಿ. ಅಲ್ಲಿ ನಾವು ಇಂಥ ಜನರು ತುಂಬ ಮಂದಿ ಬರ್ತಾ ಇದ್ದಾರೆ ಅಲ್ಝೈಮರ್ಸ್ ಎಲ್ಲ, ನಾವು ವಿಸಿಟ್ ಮಾಡ್ತೇವೆ ಅವರಿಗೆ. ಆದ್ದರಿಂದ ಅದು ಆ ಪೇಜ್ನಿಂದ ಇದು ಸ್ಟಾರ್ಟ್ ಆಗಿ ನಾವೆಲ್ಲರೂ ಸೇರಿ 4-5 ಅಸೋಸಿಯೇಷನ್ ಒಟ್ಟಿಗೆ ಸೇರಿ ಎಂಪವರ್ಮೆಂಟ್ ಎಂದು ಮಾಡಿ ಅದಕ್ಕೆ ನಾವು ಈ ಅಲ್ಝೈಮರ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು. ಸೆಲೆಬ್ರೇಟ್ ಅಂದರೆ ಟು ಗಿವ್ ಅವೇರ್ನೆಸ್, ಮೋರ್ ಆನ್ ಅವೇರ್ನೆಸ್ ಟು ದ ಪೀಪಲ್. ಅವರಿಗೆ ತಿಳುವಳಿಕೆ ಕೊಡಬೇಕು. ತುಂಬ ಮಂದಿಗೆ ಗೊತ್ತಾಗಲಿಲ್ಲ, ಅವ್ರು ಬೇಕಂತ ಮಾಡ್ತಾರೆ ಎಂದು ಹೇಳ್ತಾರೆ. ನಾವು ವಿಸಿಟ್ ಮಾಡುವಾಗ ಸಹ ಹಾಗೆ ಹೇಳ್ತಾರೆ ನಮಗೆ. ಸೊ ಇದು ಪೇಜ್ ಅಂದರೆ ಕನ್ನಡದಲ್ಲಿ ಪುಟ ಅಂತ ಅರ್ಥ. ಸೊ ಹಿರಿಯರ ಜೀವನದ ಪುಟಗಳ ಅಲೆಗಳನ್ನು ಇವತ್ತು ನಾವು ಬಿಂಬಿಸ್ತಾ ಇದ್ದೀವಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ನನಗಂತೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಬಾಲ್ಯದಿಂದ ಮತ್ತೆ ಬಾಲ್ಯದ ನೆನಪುಗಳನ್ನು ಹೆಜ್ಜೆ ಹಾಕ್ತಾ ಇರ್ತೀವಿ. ಯಾವಾಗ ಅಯ್ಯೋ ಬಾಲ್ಯ ಮುಗ್ದೋಯ್ತಲ್ವಾ ಅಂತ. ಆದರೆ ಈ ಒಂದು ಓಲ್ಡ್ ಏಜ್ ಅನ್ನೋದು ಏನಿದೆ ಅದು ಮತ್ತೆ ಬಾಲ್ಯಕ್ಕೆ ಸಮ ಅಂತ ಹೇಳ್ಬೋದು. ಸೊ